ಹಾಯ್, ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಕಿಚನ್. ಇವತ್ತು ಅಮ್ಮ ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ದಾರೆ ಅಂದರೆ ಫ್ರೆಂಚ್ ಫ್ರೈಸ್. ಈ ಫ್ರೆಂಚ್ ಫ್ರೈಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಜೋಡಿಸಿಟ್ಕೊಂಡಿದ್ದಾರೆ. 2 ದೊಡ್ಡ ಆಲೂಗೆಡ್ಡೆ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಕುಕ್ಕಿಂಗ್ ಆಯಿಲ್. ಈ ಫ್ರೆಂಚ್ ಫ್ರೈಸ್ನ ಹೇಗೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಮಾಡಬೇಕು ಅನ್ನೋದನ್ನು ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಅದಕ್ಕೆ ಫಸ್ಟ್ ನಾವು ಆಲೂಗೆಡ್ಡೆನ ಈ ಥರ ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಾರೆ. ಆಮೇಲೆ ಫ್ರಿಜ್ಜಿನಲ್ಲಿರೋ ಕೆಲವು ಐಸ್ ಕ್ಯೂಬ್ಸನ್ನು ತಣ್ಣೀರಿಗೆ ಹಾಕಿ ಆ ನೀರಲ್ಲಿ ಆಲೂಗೆಡ್ಡೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಆಲೂಗೆಡ್ಡೆನ ಹಾಕಿದ್ದಾರೆ. ಸೊ ದಟ್ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗ್ಬಿಡ್ಲಿ ಅಂತ. ಅದರಲ್ಲಿರೋ ಸ್ಟಾರ್ಚ್ ಹೋಗಲಿಲ್ಲ ಅಂತಂದರೆ ಅದು ತುಂಬ ಎಣ್ಣೆ ಕುಡಿಯುತ್ತೆ. ನೋಡಿ, ಆ ನೀರು ಹೇಗೆ ಒಂದು ಸ್ವಲ್ಪ ಒಂಥರ ಇದಾಗಿ ಕಾಣಿಸ್ತಾ ಇದೆ, ಮಸ್ಕಾಗಿ ಕಾಣಿಸ್ತಿದೆ. ಅದರಲ್ಲಿ ಸ್ಟಾರ್ಚ್ ಹೋಗಿದೆ. ಮತ್ತು ಆ ನೀರಿಂದ ತೆಗೆದಿಟ್ಟಾಗ ಆಲೂಗೆಡ್ಡೆ ಈ ಥರ ಕಾಣುತ್ತೆ. ಮತ್ತು ಒಂದು 2 ಲೋಟದಷ್ಟು ನೀರನ್ನು ಕುದಿಯೋಕ್ಕೆ ಸ್ಟವ್ ಮೇಲೆ ಇಟ್ಬಿಡಿ. ಆಮೇಲೆ ಆ ನೀರನ್ನು ಕೆಳಗೆ ಇಳಿಸ್ಕೋಬೇಕಾಗತ್ತೆ. ಅದು ಫುಲ್ಲು 100 ಡಿಗ್ರಿ ಪೂರ್ತಿ ಚೆನ್ನಾಗಿ ಬಿಸಿ ಆಗಬೇಕು ನೀರು. ಅಲ್ಲಿವರೆಗೂ ಅದನ್ನು ಕುದಿಸ್ಕೋಬೇಕು. ಆಮೇಲೆ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಸೊ ದಟ್ ಆ ಆಲೂಗೆಡ್ಡೆ ಆ ಉಪ್ಪನ್ನು ಹೀರ್ಕೊಳ್ಳೋವಷ್ಟು ಉಪ್ಪನ್ನು ಹಾಕಿ ಆ ಆಲೂಗೆಡ್ಡೆ ಪೀಸಸ್ನ ಆ ಬಿಸಿನೀರೊಳಗಡೆ ಹಾಕಿ ಅದರಲ್ಲೇ ಒಂದು 5 to 10 ಮಿನಿಟ್ಸ್ ಇರೋ ಥರ ಮಾಡಬೇಕು. ಆ ಆಲೂಗೆಡ್ಡೆ ಆ ಬಿಸಿನೀರಲ್ಲಿ ಇರೋವಂಥ ಎಲ್ಲ ಉಪ್ಪನ್ನು ಹೀರ್ಕೊಂಡು ಉಪ್ಪಿನ ಅಂಶ ತನ್ನಲ್ಲಿ ಒಳಗೂಡಿಸ್ಕೊಳ್ಳುತ್ತೆ. ಮತ್ತು ಅದರಲ್ಲಿ ಇನ್ನೂ ಮಿಕ್ಕಿರೋವಂಥ ಎಲ್ಲ ಸ್ಟಾರ್ಚು ಕಂಪ್ಲೀಟಾಗಿ ಹೋಗಲಿ ಅನ್ನೋದು ಇದ್ರದ್ದು ಕಾರಣ. ನೆಕ್ಸ್ಟು ಅದರಲ್ಲಿ ಇರೋವಂಥ ಆಲೂಗೆಡ್ಡೆನೆಲ್ಲ ತೆಗೆದು ಒಂದು ಕಿಚನ್ ಟವಲ್ಲು ಅಥವಾ ತೆಳ್ಳಗಿರೋ ಯಾವುದಾದ್ರೂ ಬಟ್ಟೆ ಥರದ್ರ ಮೇಲೆ ಅದನ್ನು ಹರಡ್ಕೋಬೇಕು. ಆಮೇಲೆ ಎಣ್ಣೆನ ಕಾಯಕ್ಕಿಡಿ. ಎಣ್ಣೆ ಚೆನ್ನಾಗಿ ಕಾಯಿಸಾದ್ಮೇಲೆ ಆ ಉದ್ದದ್ದಕ್ಕೆ ಹೆಚ್ಕೊಂಡಿರೋವಂಥ ಆಲೂಗೆಡ್ಡೆನ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಚೆನ್ನಾಗಿ ಫ್ರೈ ಮಾಡಿದಾಗ ನಮ್ಮ ಫ್ರೆಂಚ್ ಫ್ರೈಸ್ ರೆಡಿ ಇದೆ. ಇದಕ್ಕೆ ಉಪ್ಪು ಅಚ್ಕಾರದ ಪುಡಿನ ಸ್ಪ್ರಿಂಕಲ್ ಮಾಡಿದ್ರೆ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಫ್ರೆಂಚ್ ಫ್ರೈಸ್ ರೆಡಿ. ಇದಕ್ಕೆ ಬೇಕಾದರೆ ಪೆಪ್ಪರ್ ಪೌಡರು, ಸಾಲ್ಟ್ ಹಾಕ್ಕೊಂಡ್ರೆ ಆ ಫ್ಲೇವರಲ್ಲೂ ತಿನ್ನೋರು ತಿನ್ಬಹುದು. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.